ಕೋವಿಡ್ ವಾರಿಯರ್ಸ್ ಆಗಿ ಯಾವುದೇ ಸೇವಾ ಭದ್ರತೆ ಇಲ್ಲದೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿದ ತಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸಲು ಸರ್ಕಾರವನ್ನ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಗರದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ನಡೆಯಿತು. ನಮಗೆ ಚಪ್ಪಾಳೆ ಬೇಡ, ಸೌಲಭ್ಯ ಕೊಡಿ. ಜನರ ಸೇವೆಯೇ ಆರೋಗ್ಯ ಸೇವೆ. ಜೀತ ಪದ್ಧತಿ ಸಾಕು, ಸೇವಾ ಭದ್ರತೆ ಬೇಕು. ಇದು ಕೋವಿಡ್ ವಾರಿಯರ್ಸ್ಗಳ ಅಳಲು. ಇಂದು ಮಂಗಳೂರಿನ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಸಿಬ್ಬಂದಿಗಳು ಕಳೆದ ಸುಮಾರು ವರ್ಷಗಳಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಸೇವಾ ಭದ್ರತೆಗಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಕಳೆದ 1.5 ವರ್ಷದಿಂದ ಈ ಹೋರಾಟವು ತೀವ್ರಗೊಂಡಿದ್ದರೂ ಕೋವಿಡ್-19 ಮಹಾಮಾರಿಯ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಸೇವಾ ಭದ್ರತೆ ಇಲ್ಲದಿದ್ದರೂ ಯಾವುದೇ ರಜೆ ಪಡೆಯದೆ ನಿರಂತರವಾಗಿ ಕುಟುಂಬದಿಂದ ದೂರವಿದ್ದು ಸೇವೆಯನ್ನ ಮಾಡುತ್ತಿದ್ದೇವೆ. ಆದರೆ ಸರ್ಕಾರವು ನಮ್ಮ ಸೇವೆಯ ಪ್ರಾಮುಖ್ಯತೆಯನ್ನ ಗಣನೆಗೆ ತೆಗೆದುಕೊಳ್ಳದೆ ಮತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಲು ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ನಗರದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಅನಿರ್ದಿಷ್ಟವಾದ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಅಶ್ರಫ್, ಕಳೆದ 1.5 ವರ್ಷದಿಂದ ನಾವು ಹೋರಾಟ ನಡೆಸುತ್ತಿದ್ದೇವೆ ಎಂದರು. ಕೋವಿಡ್ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಭದ್ರತೆ ಇಲ್ಲದೆ ರಜೆ ಪಡೆಯದೆ ಕುಟುಂಬದಿಂದ ದೂರವಿದ್ದು ಸೇವೆ ಸಲ್ಲಿಸಿದ್ದೇವೆ. ಆದರೆ ಸರ್ಕಾರ ನಮ್ಮ ಸೇವೆಯನ್ನ ನಿರ್ಲಕ್ಷಿಸಿದೆ ಎಂದು ಆರೋಪಿಸಿದರು. ಏನು ಜೂನಲ್ಲಿ ಏನು ವರದಿಯಾಗಿತ್ತು ಅದಿನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಈಗ ಸರ್ಕಾರ ನಮ್ಮ ಕಡೆ ನೋಡಬೇಕು. ನಮ್ಮ ಏನು ಡಿಮ್ಯಾಂಡ್ ಇದೆ, ಏನು ಕಾಯಂ ಕೆಲಸಗಾರರಿಗೆ ನೀವು ಕೊಡ್ತೀರಿ, ಅದೇ ಥರ ನಮಗೂ ಏನು ಗುತ್ತಿಗೆ ನೌಕರರು ಹೊರಗುತ್ತಿ ನೌಕರರು ಇದ್ದಾರೆ ಅವರಿಗೂ ನಮ್ಮ ಅಳಲನ್ನು ಕೇಳಬೇಕು. ಅವರಿಗೇನು ಸಂಬಳ ಕೊಡ್ತಾ ಇದ್ದೀವಿ ಆದರೆ ಮೂಲ ವೇತನ ಸಾಕು, ನಮಗೆ ಬೇರೆ ಯಾವುದು ನಾವು ಕೇಳ್ತಾ ಇಲ್ಲ. ಏನು ಅವರಿಗೂ ರೆಗ್ಯುಲರ್ನವರಿಗೆ ಕೊಡ್ತಾ ಇದ್ದೀರಿ, ಅದರ ಮೂಲ ವೇತನ ನಮ್ಮ ಏನು ಶುಶ್ರೂಷಕಿಯರು, ಕಿರಿಯಮಹಿಳಾ ಆರೋಗ್ಯ ಸಹಾಯಕರು, ಗ್ರೂಪ್ ಡಿಗಳು, ವಾಹನ ಚಾಲಕರು, ಡಾಕ್ಟ್ರು, ಆಯುಷ್ ಡಾಕ್ಟ್ರು, ಯಾರೆಲ್ಲ ನಮ್ಮ ಪ್ರೋಗ್ರಾಮ್ಯಾಟಿಕ್ ಸ್ಟಾಫ್ ಇದ್ದಾರೆ ಅವರಿಗೆಲ್ಲರಿಗೂ ಏನು ಇವತ್ತು ನಾವು ಕೊರೋನಾ ವಾರಿಯರ್ಸ್ ಆಗಿ ಸತತವಾಗಿ ಯಾವುದೇ ರಜೆ ಪಡೆಯದೆ ಕುಟುಂಬದಿಂದ ದೂರವಿದ್ದು ಇವಾಗೆಲ್ಲ ಇದ್ದೀವಿ. ನಾವು ಇವತ್ತು ಬೀದಿಗೆ ಬರಲಿಕ್ಕೆ ನಮ್ಮ ಆಶ್ವಾಸನ ಅಥವಾ ಏನು ಬೇಡಿಕೆ ಸರ್ಕಾರ ಕೊಟ್ಟಿದ್ದು ಅದನ್ನು ಈಡೇರಿಸಲು ಸಾಧ್ಯವಾಗದ ಮಾಡಿಲ್ಲದ ಕಾರಣ ನಾವು ಇವತ್ತು ಬೀದಿಗೆ ಬಂದಿದ್ದೇವೆ. ಎಲ್ಲರೂ ಇವತ್ತು ನಮ್ಮ ಸರ್ಕಾರ ಸರ್ಕಾರ ನಮ್ಮ ಕಡೆ ತಿರುಗಿ ನೋಡಬೇಕು. ನಾವು ನಮ್ಮ ಏನು ಕುಟುಂಬದಿಂದ ದೂರ ಇದ್ದು ನಾವೀಗ ಸೇವೆ ಸಲ್ಲಿಸಿದ್ದೇವೆ. ಮತ್ತೇನು ಕನಿಷ್ಠ ಭದ್ರತೆ ಕೂಡ ಇಲ್ಲ. ಕೊರೋನಾ ಪಾಸಿಟಿವ್ ಆದರೆ ಡೆತ್ ಆದರೂ ಏನು ಬೆನಿಫಿಟ್ ಇದಿಲ್ಲ ನಮಗೆ. ಸೊ ಅಷ್ಟು ಕಷ್ಟವಾಗಿ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಆದರೂ ನಮ್ಮ ಬೇಡಿಕೆಯನ್ನು ಕೇಳಲಿಕ್ಕೆ ಯಾರೂ ಇಲ್ಲ. ಸೊ ಆದ ಕಾರಣ ನಾವು ಇವತ್ತು ಬೀದಿಗೆ ಬಂದಿದ್ದೇವೆ. ಇದೇ ವೇಳೆ ಮಾತನಾಡಿದ ಆರೋಗ್ಯ ಕಾರ್ಯಕರ್ತರಾದ ರಮೇಶ್ ಅವರು, ಸರ್ಕಾರ ಈವರೆಗೆ ಭರವಸೆ ನೀಡಿದೆಯ ಹೊರತು ಯಾವುದೇ ರೀತಿಯ ಸೇವಾ ಭದ್ರತೆಯಾಗಲಿ ವೇತನ ಹೆಚ್ಚಳವಾಗಲಿ ಮಾಡಲಿಲ್ಲ. ಕಾಯಂ ಉದ್ಯೋಗಿಗಳು ಮಾಡುವ ಕೆಲಸಕ್ಕೆ ದುಪ್ಪಟ್ಟಾಗಿ ನಾವು ಮಾಡುತ್ತೇವೆ. ಆದರೆ ವೇತನದಲ್ಲಿ ತಾರತಮ್ಯ. ಸಿಗುವ ಕನಿಷ್ಠ ವೇತನದಲ್ಲಿ ಮತ್ತೆ ಕಡಿತ ಮಾಡಿದ್ರೆ ನಾವು ನಮ್ಮ ಕುಟುಂಬದ ಜೊತೆ ಬದುಕುವುದಾದರೂ ಹೇಗೆ? ಜೀತದಾಳುಗಳಂತೆ ದುಡಿಸಲಾಗ್ತಾ ಇದೆ. ನಮಗೆ ಸಮಾನ ವೇತನ ನೀಡಲಿ. ನಾವು ನಮ್ಮನ್ನ ಕಾಯಂ ಮಾಡಿ ಎಂದು ಯಾವತ್ತೂ ಕೇಳಿಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂದು ಸರ್ಕಾರ ಹೇಳಿದ್ದರೂ ನಮಗೆ ಅದನ್ನ ಅನ್ವಯಿಸಲಾಗಲಿಲ್ಲ. ಇದೀಗ ಬೀದಿಗಿಳಿದಿದ್ದೇವೆ. ನಾವು ಬೀದಿಗೆ ಬರಲು ಕಾರಣ ಸರ್ಕಾರವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರವೇ ಹೇಳಿದ ಹಾಗೆ ಲಾಸ್ಟ್ ನಾವು ಮೇ ಜೂನಲ್ಲಿ ಇದೇ ಥರ ಇದು ಮುಷ್ಕರ ಕೈಗೊಂಡಾಗ ನಮಗೆ 3 ತಿಂಗಳು ಒಂದು ಆಯೋಗ ರಚನೆ ಮಾಡಿದರು. ಆಯೋಗ ರಚನೆ ಮಾಡಿ ಅದರದ್ದು ಫೀಡ್ಬ್ಯಾಕೇ ಕೊಡಲಿಲ್ಲ. ಸೊ ಅವರೇ ಮಾಡಿದ್ದು ನಮ್ಮನ್ನು ಈಗ ದಾರಿಗೆ ಬರಬೇಕಾದ್ರೆ ಇವತ್ತು ಅಲ್ಲಿ ರೋಡಲ್ಲಿ ನಿಲ್ಬೇಕಾದ್ರೆ ಸರ್ಕಾರನೇ ಕಾರಣ. 3 ತಿಂಗಳು ಒಂದು ಆಯೋಗ ರಚನೆ ಮಾಡಿ ಅದರಿಂದ ನಮಗೆ ಯಾವುದೇ ವರದಿನೇ ಕೊಡಲಿಲ್ಲ. ಪಾಸಿಟಿವ್ ಕೊಡಲಿಲ್ಲ, ನೆಗೆಟಿವ್ ಕೊಡಲಿಲ್ಲ. ಈಗ ಮತ್ತೆ ನಾವು ಈಗ 9 ದಿನದಿಂದ ಮುಷ್ಕರಕ್ಕೆ ಇಳಿದಾಗ ಮತ್ತೆ 3 ತಿಂಗಳು ಮುಂದೂಡ್ತಾ ಇದ್ದಾರೆ ಆಯೋಗ ರಚನೆದ್ದು. ಈಗ ಹಾಗಾದರೆ ಇನ್ನು 3 ತಿಂಗಳು ಮುಂದೂಡಿದಾಗ ಇನ್ನೊಂದು ಸ್ವಲ್ಪ ದಿನ ಎಲೆಕ್ಷನ್ನು ಅದು ಇದು ಅಂತೇಳಿ ಕರೋನಾ ಅಂತೇಳಿ ಮತ್ತೆ 6 ತಿಂಗಳು 3 ತಿಂಗಳು ಮುಂದುವರಿಸ್ತಾ ಇರ್ತಾರೆ. ನಾವು ಹೀಗೆ ಜೀತ ಪದ್ಧತಿ ಮಾಡ್ತಾ ಇರಬೇಕಾ? ಯಾಕೆ ನಮಗೆ ಈ ತಾರತಮ್ಯ?
ಕಾಯಮಾತಿಗೆ ಒಂದು ಸಂಬಳ, ಗುತ್ತಿಗೆ ಆಧಾರದವ್ರಿಗೆ ಒಂದು ಸಂಬಳ. ಕೆಲಸ ಸಮಾನ, ಕೆಲಸ ಮಾತ್ರ ಸಮಾನವಾಗಿ ಮಾಡಬೇಕು, ವೇತನ ಮಾತ್ರ ತಾರತಮ್ಯ. ಅವರಿಗೆ ಎಲ್ಲ ಇವನ್ ನಾವು ಆರೋಗ್ಯ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ರು ಸಹ ನಮಗೆ ನಮ್ಮ ಕುಟುಂಬದವ್ರಿಗೆ ಏನಾದ್ರು ಆರೋಗ್ಯ ಹೆಚ್ಚು ಕಡಿಮೆ ಆದರೂ ಸಹ ನಾವು ಹಣ ಕೊಟ್ಟು ಮಾಡಿಸ್ಬೇಕು. ಯಾವುದೇ ಒಂದು ಸ್ಕ್ಯಾನಿಂಗೋ ಇನ್ನೊಂದೋ ಮತ್ತೊಂದು ಏನೇ ಮಾಡಬೇಕಾದ್ರು ಅದೇ ರೆಗ್ಯುಲರ್ನವ್ರಿಗೆ ಎಲ್ಲವೂ ಸಿಗ್ತದೆ ಫೆಸಿಲಿಟಿ. ನಾವು ಕೇಳ್ತಾ ಇರೋದು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ, ಕಾಯಂ ಮಾಡಿ ಅಂತ ಕೇಳ್ತಾ ಇಲ್ಲ, ನಮಗೆ ಸೇವಾ ಭದ್ರತೆ ಕೊಡಿ. ಒಟ್ಟಿನಲ್ಲಿ ಕೋವಿಡ್ ವಾರಿಯರ್ಸ್ಗಳಾಗಿ ದುಡಿಯುತ್ತಿರುವ ಆರೋಗ್ಯ ಕಾರ್ಯಕರ್ತರು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಇಂದು ತಮ್ಮ ಕೆಲಸವನ್ನ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡಿ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾ ತಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಪ್ರಸ್ತುತ ಜಾಯಮಾನದಲ್ಲಿ ನಮಗೆ ನೀಡುವಂತಹ ವೇತನ ಇರ್ಬೋದು ತುಂಬ ಕಡಿಮೆಯಾಗಿದೆ. ಅದು ವೈದ್ಯರಿರ್ಬೋದು, ಶುಶ್ರೂಷಕಿಯರಿರ್ಬೋದು, ಗ್ರೂಪ್ ಡಿ ನೌಕರರಿರ್ಬೋದು, ವಾಹನ ಚಾಲಕರಿರ್ಬೋದು ಅಥವಾ ಇತರ ಯಾವುದೇ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ತೀರಾ ಕಡಿಮೆ ಸಂಬಳವನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ನಾವು ಸತತವಾಗಿ ಹೋರಾಟವನ್ನು ನಡೆಸ್ತಾ ಬಂದೆವು. ಸರ್ಕಾರದಿಂದ 3 ತಿಂಗಳ ಅವಧಿಯನ್ನು ಪಡ್ಕೊಂಡ್ರು, ಆದರೆ ಯಾವುದೇ ರೀತಿಯ ಒಂದು ನಮಗೆ ರಿಸಲ್ಟನ್ನು ಸರ್ಕಾರ ಕೊಡಲಿಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ನಮ್ಮ ಕೂಗು ತಲುಪಬೇಕು ಹೇಳುವ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ಗುತ್ತಿಗೆ ನೌಕರರು ಇವತ್ತು ಇಲ್ಲಿ ಸೇರಿದ್ದೇವೆ. ಆದರೆ ನಾವು ಸಹ ಈ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗವನ್ನು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದೇವೆ, ನಾವು ಸಹ ಇಟ್ಕೊಂಡೇ 50 ಜನರಿಗೆ ಸೀಮಿತವಾಗಿ ಈ ಪ್ರತಿದಿನವೂ ನಾವು ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ವಹಿಸುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸಲಿಕ್ಕಿದ್ದೇವೆ. 12 ವರ್ಷಗಳಿಂದ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಜೀತದಾಳುವಾಗಿ ಸೇವೆಯನ್ನು ಸಲ್ಲಿಸ್ತಿದ್ದೀವಿ. ನಮ್ಮ ಈ ಸೇವೆಗೆ ಕಿಂಚಿತ್ತೂ ಬೆಲೆ ಯಾರಿಂದಲೂ ಸಿಗ್ತಾ ಇಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಅನ್ನೋದು ನಮ್ಮದೊಂದು ಆಗ್ರಹ ಸರ್. 12 ವರ್ಷಗಳಿಂದ ಬರೀ ಕನಿಷ್ಠ ವೇತನಕ್ಕೆ ಯಾವುದೇ ಮೂಲೆಗೂ ನಮಗೆ ಸಾಕಾಗುವುದಿಲ್ಲ. ಅಂಥ ವೇತನಕ್ಕೆ ನಾವು ದುಡಿತಾ ಇದ್ದೇವೆ ಸರ್. ಸರ್ಕಾರಿ ನೌಕರರಿಗೆ 33,500 ಸಂಬಳ ಕೊಡ್ತಿದ್ದಾರೆ. ಅವರ ಕಾಲು ಭಾಗದಷ್ಟು ಸಹ ನಮಗಿಲ್ಲ ಸರ್. ಯಾವುದೇ ಕಾರಣ ಯಾವ ರೀತಿಯ ಎಷ್ಟು ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂದರೆ ನಮಗೆ ಅದನ್ನು ಹೇಳೋಕ್ಕೂ ಕಷ್ಟ ಆಗ್ತದೆ, ಅಸಹ್ಯ ಆಗ್ತದೆ ಸರ್. ಸರ್ಕಾರ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ. ನಾವು ಯಾವ ಕರ್ಮ ಫಲದಿಂದ ಇದಕ್ಕೆ ಬಂದಿದ್ದೇವೆ ಅಂತಲೂ ಗೊತ್ತಿಲ್ಲ ಸರ್. ನಾವು ಈ ಥರ ಇದ್ದಿದ್ರೆ ನಾವು ಮಾಡಿದ್ದು ಬಂದದ್ದೇ ತಪ್ಪ ಅನ್ನೋದು ನಮ್ಮ ಒಂದು ಹೇಳಿಕೆ ಸರ್. ನಮಗೆ ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.